ಸ್ನೇಹಿತರೆ ನಮಸ್ಕಾರ. ನಮ್ಮ ಪ್ರೀತಿಯ ನಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಜನ್ಮದಿನವನ್ನ ಕೆಂಗೇರಿ ಉಪನಗರದ ಓಂಕಾರ್ ಬಾಯ್ಸ್ ತಂಡವು ವಿಶೇಷವಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾತ್ಮಕವಾಗಿ ಮತ್ತು ಸಮಾಜ ಸೇವೆಯ ಅವರ ಆದರ್ಶವನ್ನು ಮುಂದುವರಿಸಿ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಜನಸಾಮಾನ್ಯರಿಗೆ ಆಹಾರದ ವ್ಯವಸ್ಥೆ ಮಾಡಲಾಗಿತ್ತು. ಪುನೀತ್ ರಾಜ್ಕುಮಾರ್ ಮತ್ತು ತಮ್ಮ ಜೀವನದಲ್ಲಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನ ತೊಡಗಿಕೊಂಡಿದ್ದರು. ಅವರು ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು ಮತ್ತು ಬಡ ಮಕ್ಕಳ ಶಿಕ್ಷಣಕ್ಕೆ ನೆರವು ನೀಡಿದ್ದರು. ಅವರ ಸೇವಾ ಭಾವನೆ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದೆ. ಈ ಕಾರ್ಯಕ್ರಮದಲ್ಲಿ ಪುನೀತ್ ಅವರ ಅಭಿಮಾನಿಗಳು ಮತ್ತು ಇತರ ಗಣ್ಯ ವ್ಯಕ್ತಿಗಳು ಒಂದೇ ವೇದಿಕೆಯಲ್ಲಿ ಸೇರಿ ಅವರ ಜೀವನ ಮತ್ತು ಸಾಧನೆಗಳನ್ನ ಸ್ಮರಿಸಿಕೊಂಡರು. ಅವರ ಆದರ್ಶಗಳು ಮತ್ತು ಸಮಾಜ ಸೇವೆಯ ಮನೋಭಾವನ ಮುಂದುವರಿಸಲು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಓಂಕಾರ್ ಬಾಯ್ಸ್ ಹೇಳಿಕೊಂಡಿದ್ದಾರೆ. ನಾವು ಪುನೀತ್ ರಾಜ್ಕುಮಾರ್ ಅವರ ಆದರ್ಶಗಳನ್ನು ಅನುಸರಿಸಿ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಳ್ಳೋಣ. ಅವರ ಸೇವಾ ಭಾವನೆ ನಮ್ಮೆಲ್ಲರಲ್ಲೂ ಬೆಳೆಸಿಕೊಳ್ಳೋಣ.